ಮಂಗಳೂರು ನಗರದ ಬಜಾಲ್ ಬದ್ರಿಯ ಜುಮಾ ಮಸೀದಿ, ಹಯಾತುಲ್ ಇಸ್ಲಾಂ ಮದ್ರಸಾ ಹಾಗೂ ಬದ್ರಿಯ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನೂತನವಾಗಿ ನಿರ್ಮಾಣವಾದ ಸಭಾಂಗಣ ಉದ್ಘಾಟನೆಗೊಂಡಿದೆ. ಈ ಉದ್ಘಾಟನೆಯನ್ನ ಮಾಜಿ ರಾಜ್ಯಸಭಾ ಸದಸ್ಯ ಬಿಕೆ ಹರಿಪ್ರಸಾದ್ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಬದ್ರಿಯ ಜುಮಾ ಮಸೀದಿಯಲ್ಲಿ ಈ ಹಿಂದೆ ಸೇವೆ ಸಲ್ಲಿಸಿದ್ದ ಹಿರಿಯ ಜಮಾತ್ ಸದಸ್ಯರನ್ನ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅಲ್ ಹಾಜಿ ಅಬ್ದುಲ್ ಖಾದರ್ ಮದನಿ ಖತೀಬರು, ಬದ್ರಿಯ ಜುಮಾ ಮಸೀದಿ ಬಜಾಲ್, ಮಾಜಿ ಸಚಿವ ರಮನಾಥ್ ರೈ, ವಿಧಾನ ಪರಿಷತ್ ಸದಸ್ಯ ಹರೀಶ್ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದೊಡ್ಡ ಇತಿಹಾಸ ಇಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ, ಅದರಲ್ಲೂ ಸಹ ಬಡವರು, ಶೂದ್ರರು, ಅಲ್ಪಸಂಖ್ಯಾತರು, ದಲಿತರಿಗೆ ಶಿಕ್ಷಣದಿಂದ ವಂಚಿತರಾಗಿದ್ದರು. ಸ್ವತಂತ್ರ ಬಂದ ನಂತರ ಎಲ್ಲರಿಗೂ ಸಹ ಸಮಾನವಾದ ಹಕ್ಕು, ಸಮಾನವಾದ ಅವಕಾಶ ಸಿಗಬೇಕು ಅಂತೇಳಿ ಏನು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಸಂವಿಧಾನದ ಮೂಲಕ ಒಂದು ಅವಕಾಶವನ್ನು ಕಲ್ಪಿಸುವ ಸಂದರ್ಭದಲ್ಲಿ ಈ ರಾಷ್ಟ್ರದಲ್ಲಿ 16% ಮಾತ್ರ ಶಿಕ್ಷಿತರಿದ್ದರು. ಈಗ ಅದು 76% ಆಗಿದೆ. ಯಾರು ಕಾಂಗ್ರೆಸ್ ಪಕ್ಷ 70 ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ ನೋಡಿ, ಅವ್ರಿಗೆ ಇದೊಂದೇ ದೊಡ್ಡ ಉತ್ತರ. ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮಹಿಳೆಯರು ಬಿಡಿ, ಪುರುಷರಿಗೂ ಸಹ ಶಿಕ್ಷಣ ಅಂತಕ್ಕಂಥದ್ದು ಭಾಳ ದೂರವಾಗಿತ್ತು. ಇದು ಕೇವಲ ಮೇಲ್ವರ್ಗದವರಿಗೆ ಮಾತ್ರ ಸ್ಥಿಮಿತವಾಗಿತ್ತು. ನಾವೆಲ್ಲರೂ ಸಹ ಗುಲಾಮರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ ನಾವು ನೋಡ್ಬೋದು. ಆಗ 1840ನೇ ಇಸ್ವಿಯಿಂದ ಪೂನಾದಲ್ಲಿ ಸಾವಿತ್ರಿಬಾಯಿ ಫೂಲೆ ಮತ್ತು ಫಾತಿಮಾ ಶೇಖ್ ಅಂಥೇಳಿ ಇಬ್ಬರೂ ಸಹ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡಬೇಕು, ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂಥೇಳಿ ಈ ದೇಶದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನೇ ಮಾಡಿದ್ರು. ಸಾವಿತ್ರಿಬಾಯಿ ಫೂಲೆ ಅವ್ರಿಗೂ ಸಹ ಮೇಲ್ವರ್ಗದವರು ಭಾಳಷ್ಟು ವಿರೋಧ ಮಾಡಿದ್ರು. ಮುಸ್ಲಿಂ ಸಮಾಜದಲ್ಲೂ ಸಹ ಫಾತಿಮಾ ಶೇಖ್ ಅವರಿಗೆ ಭಾಳಷ್ಟು ವಿರೋಧ ಬಂತು. ಆದ್ರೂ ಸಹ ಇಬ್ಬರೂ ಧೃತಿ ಕೆಡದೆ ಮಹಿಳೆಯರು ಶಿಕ್ಷಿತರಾಗಬೇಕು, ಅವರಿಗೆ ಪ್ರಪಂಚ ಜ್ಞಾನ ಬೇಕು ಅಂತೇಳಿ ಶಿಕ್ಷಣ ಕ್ರಾಂತಿಯನ್ನು ಈ ದೇಶದಲ್ಲಿ ಯಾರಾದರೂ ಮಾಡಿದರೆ ಅದು ಫಾತಿಮಾ ಶೇಖ್ ಮತ್ತು ಸಾವಿತ್ರಿಬಾಯಿ ಫೂಲೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಆ ಒಂದು ಕಾರಣದಿಂದಲೇ ಈ ದೇಶದಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಈ ಒಂದು ಮಟ್ಟಕ್ಕೆ ಬಂದಿದೆ. ದಾನ ಅನ್ನೋ ಒಂದು ವಿಚಾರ ಬಂದಾಗ ಎಲ್ಲದರಲ್ಲೂ ಸಹ ಸರ್ವಶ್ರೇಷ್ಠ ದಾನ ಅಂತೇಳಿ ಏನಾದರೂ ಇದ್ದರೆ ಅದು ವಿದ್ಯಾದಾನ ಅನ್ನೋದು ತಾವು ಯಾರೂ ಸಹ ಮರಿಬೇಡಿ. ಅನುಕೂಲಸ್ಥರು, ಅನುಕೂಲ ಇರ್ತಕ್ಕಂಥವ್ರು ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ತೀರಿ, ಒಳ್ಳೆ ವಿದ್ಯಾಭ್ಯಾಸ ಮಾಡಿಸಿ. ಅನುಕೂಲ ಇಲ್ಲದಿರೋರು ಕೆಲವು ಸಂಸ್ಥೆಗಳು ಇರುತ್ತೆ, ಬಡವರಿಗೋಸ್ಕರ ಸಹಾಯ ಮಾಡ್ತಕ್ಕಂಥ ಸಂಸ್ಥೆಗಳಿರುತ್ತೆ. ಅದರಲ್ಲಿ ನಮ್ಮ ರವೂಫ್ ಅವರು ಕಟ್ಟಿಸಿದಂಥ ಈ ಒಂದು ಸಂಸ್ಥೆಯೂ ಸಹ ಇದೆ. ಇಂಥ ಒಂದು ಸಂಸ್ಥೆಗಳಲ್ಲಿ ಸಹಾಯ ತೆಗೆದುಕೊಂಡು ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ. ಸ್ವಲ್ಪ ಕಷ್ಟ ಆದರೆ ತಂದೆ ತಾಯಿ ಒಂದೊಂದು ಊಟ ಬಿಟ್ಟಾದರೂ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಯಾರೂ ಸಹ ಮರಿಬೇಕು. ಅದು ಭಾಳ ಮುಖ್ಯ. ನಿಮ್ಮ ಮಕ್ಕಳಿಗೆ ಎಷ್ಟು ಶಿಕ್ಷಿತರಾಗ್ತಾರೋ ಅಷ್ಟು ಸುಸಂಸ್ಕೃತರು ಮತ್ತು ಈ ರಾಷ್ಟ್ರದ ಏಳಿಗೆಗಾಗಿ ಒಳ್ಳೆ ನಾಗರಿಕರಾಗಿ ಈ ರಾಷ್ಟ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾರೆ.